ಇಲ್ಲಿ ನಾನು ಧರ್ಮಗುರುಗಳಾಗಿ ಒಂದು 2-3 ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಧಾರ್ಮಿಕ ಕೇಂದ್ರಗಳೆಂದರೆ ಯಾವಾಗಲೂ ಶಾಂತಿ ಸಮಾಧಾನವನ್ನು ಪ್ರಚಾರ ಮಾಡುವಂಥ ಒಂದು ಕೇಂದ್ರವಾಗಿದೆ. ಇಲ್ಲಿಯೇ ಬಂದು ಇಂಥ ಒಂದು ಅಹಿತಕರ ಘಟನೆ ಮಾಡುವುದಂದರೆ, ನಮ್ಮ ಊರು ಎಂದರೆ ಯಾವಾಗಲೂ ನನ್ನ ಅನುಭವದ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಇಷ್ಟು ವರ್ಷ ನಾನು ಡ್ಯೂಟಿ ಮಾಡುವ ಈ ವೇಳೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯ ಎಷ್ಟು ಉತ್ತಮ ನಾನು ಕಣ್ಣಾರೆ ಕಂಡಿದ್ದೇನೆ. ಎಲ್ಲ ವಿಷಯದಲ್ಲೂ ಅತ್ಯಂತ ಸಾಮರಸ್ಯದಿಂದ ಶಾಂತಿಯಿಂದ ಬದುಕುವಂಥ ಒಂದು ಊರಾಗಿದೆ ಇದು. ಈ ಊರಲ್ಲಿ ಯಾವುದೋ ರಾಜಕೀಯ ಏನೂ ಗೊತ್ತಿಲ್ಲ, ಯಾವುದೋ ಒಂದು ಶಕ್ತಿಗಳ ಸಪೋರ್ಟ್ನಿಂದ ಇಲ್ಲಿ ಬಂತು ಗಲಭೆ ಒಂದು ಪ್ರಯತ್ನ ನಡೆದಿದೆ. ನಿನ್ನೆ ಒಂದು 12:30 ಹೊತ್ತಿಗೆ ನಾನು ನನ್ನ ನಿದ್ದೆಯಲ್ಲಿದ್ದೆ. ಒಂದು ಭಯಂಕರ ಶಬ್ದ ಹೊರಗಿಂದ ಕೇಳ್ತಾ ಇದೆ. ನಾನು ರೂಮಿಂದ ಹೊರಬರಲು ತುಂಬ ಭಯಪಟ್ಟೆ. ನಂತರ ಹೋಗುವಂತೆಲ್ಲ ಅವ್ಯಾಚ ಶಬ್ದಗಳು ಕೇಳ್ತಾ ಇದೆ, ಏನೆಲ್ಲ ಬೈತಾ ಇದ್ದಾರೆ. ಏನು ಅಂತ ನನಗೆ ತಕ್ಷಣ ಗೊತ್ತಾಗಿಲ್ಲ. ನಂತರ ಗೊತ್ತಾಯಿತು ವಿಷಯ ಹೀಗೆ ಅಂತೇಳಿ. ಆದರೂ ಇನ್ನು ಮುಂದೆ ಇಂಥ ಒಂದು ಅನಾಹುತ, ಇಂಥ ಒಂದು ಇನ್ಸಿಡೆಂಟ್ ಆಗದ ಹಾಗೆ ನಮ್ಮ ಎಲ್ಲ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ರಾಜಕೀಯ ಯಾರೆಲ್ಲ ಇದ್ದಾರೆ ಎಲ್ಲರೂ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಮ್ಮ ಊರಿನ ಸಾಮರಸ್ಯವನ್ನು ಕಾಪಾಡುವಲ್ಲಿ ಎಲ್ಲರೂ ಒಂದುಗೂಡಬೇಕೆಂದು ಈ ಮೂಲಕ ವಿನಂತಿಸ್ತಾ ಇದ್ದೇನೆ.